Lion Anthony, Technical Supervisor, Blood Bank, Wenlock Hospital, Mangalore. Principal, Sri Bharati College, Sri Bharati Degree College, Mangalore. I, J.C. Deepak Ganguly, President JCR, Mangalore, Impact, call today's book distribution and blood donation camp to be in order. We believe that faith in God gives meaning and purpose to human life. That the brotherhood of man transcends the sovereignty of nation. That economic justice can just be won by free men through free enterprise. That government should be of law rather than men. That earth's great treasure lies in human personality, and the service to humanity is the best work in life. ರಕ್ತದಾನ ಶಿಬಿರ ಮತ್ತು ರಕ್ತದಾನದ ಬಗ್ಗೆ ಒಂದು ಪುಸ್ತಕ ಬಿಡುಗಡೆಯ ಈ ಕಾರ್ಯಕ್ರಮಕ್ಕೆ ಹಾಜರಾದ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ JCI ಮಂಗಳೂರು ಇಂಪ್ಯಾಕ್ಟ್ನ ಅಧ್ಯಕ್ಷರೇ ಹಾಗೂ ಎಲ್ಲ ಅತಿಥಿಗಳೇ, ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಮೊದಲಿಗೆ ನಮ್ಮ ವಲಯದ ಅಧ್ಯಕ್ಷರು ಹಾಗೂ ನಾಯಕರಾದ JCI ಸುಳ್ಯದಿಂದ ಇಲ್ಲಿ ತನಕ ಬಂದು ಈ ಕಾರ್ಯಕ್ರಮವನ್ನು ಸಿದ್ಧಪಡಿಸಿಕೊಂಡಿರುವ JC ಚುಂತಾರ್ ಸರ್ ಅವರನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಈ ಕಾರ್ಯಕ್ರಮವನ್ನು ರೂವಾರಿಸಿಕೊಂಡು ನಮ್ಮನ್ನೆಲ್ಲರನ್ನು ಮಾರ್ಗದರ್ಶಕರಾಗಿ ಯಾವಾಗಲೂ ಕೂಡ ಹುರಿದುಂಬಿಸುತ್ತಿರುವ ಚುಂತಾರ್ ಫೌಂಡೇಶನ್ನ ಡಾಕ್ಟರ್ ಚುಂತಾರು ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಲು ನಮಗೆ ಸ್ಥಳಾವಕಾಶ ಹಾಗೂ ಇತರ ನೆರವನ್ನು ನೀಡುತ್ತಿರುವ ಈ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮನ್ ಜೀವನ್ ಸರ್ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ವೆನ್ಲಾಕ್ ಬ್ಲಡ್ ಬ್ಯಾಂಕಿನ ಬ್ಲಡ್ ಬ್ಯಾಂಕ್ ಇನ್ಚಾರ್ಜ್ ಹಾಗೂ ಲಯನ್ಸ್ ಕ್ಲಬ್ ಕೋರ್ಡಿನ ಸದಸ್ಯರಾಗಿರುವ ಲಯನ್ ಆಂಟನಿ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ವಲಯದ ಬ್ಲಡ್ ಬ್ಯಾಂಕ್ ಕೋಆರ್ಡಿನೇಟರ್ ಆದ JCI ಬಾಬು ಅವರು ವಿಟ್ಲದಿಂದ ಇಲ್ಲಿ ಬಂದಿದ್ದಾರೆ, ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದರ ಜೊತೆಗೆ ನಮ್ಮ JCI ಎಲ್ಲ ಸದಸ್ಯರು, ವಲಯದ ZGBಯ ಸದಸ್ಯರು ಹಾಗೂ ಬ್ಲಡ್ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಪ್ರತಿಯೊಬ್ಬ ವಿದ್ಯಾರ್ಥಿ ವರ್ಗದವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸಿ ಎಲ್ಲರನ್ನು ಸ್ವಾಗತ ಮಾಡಿದಂತ ಸೆನೆಟರ್ ಪೀಟರ್ ಸರ್, ನಿಮಗೂ ಸ್ವಾಗತ. ಜನರು ಯಾವಾಗಲೂ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. ಯಾವ್ದಾದ್ರು ನಾವು ಒಳ್ಳೆ ಕೆಲಸ ಮಾಡೋಣ, ಬಡವರಿಗೆ ದಾನ ಮಾಡೋಣ, ಈ ಆರ್ಫನೇಜಸ್ಗೆ ಹೋಗಿ ಅಲ್ಲಿ ಹೋಗಿ ದಾನ ಮಾಡೋಣ, ಬುಕ್ ಡಿಸ್ಟ್ರಿಬ್ಯೂಟ್ ಮಾಡೋಣ, ಏನೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು, ಅನ್ನದಾನ ಅದು ಇದು ಅಂತ ಹೇಳ್ಬಿಟ್ಟು ತುಂಬಾ ಶ್ರೇಷ್ಠ ಅನ್ನೋದು ಒಬ್ಬರಿಗೆ ಲೈಫ್ ಕೊಡುವಂಥದ್ದು ದಾನ. ಇವತ್ತು ಮಾಡುವಂತ ಈ ಕಾರ್ಯಕ್ರಮ ಬ್ಲಡ್ ಡೊನೇಷನ್ ತುಂಬಾ ಹ್ಯಾಪಿ ಮೂಮೆಂಟ್ ಅಲ್ವಾ? ಎಷ್ಟು ವರ್ಷ ಮುಂಚೆ ಬ್ಲಡ್ ಡೊನೇಷನ್ ಮಾಡಿದ್ದೀವಿ? ಸೂಪರ್. ಈ ಬ್ಲಡ್ ಡೊನೇಷನ್ ನಮಗೆ ಸಪೋರ್ಟ್ ಮಾಡಿದ್ದಾರೆ ಆಲ್ರೆಡಿ ನಮ್ಮ ಈ ಭಾರತಿ ಕಾಲೇಜ್ ಮ್ಯಾನೇಜ್ಮೆಂಟ್, ಚುಂತಾರ್ ಫೌಂಡೇಶನ್ ಮತ್ತೆ ನಮ್ಮ JCI ಝೋನ್ 15 ಎಲ್ಲರೂ ಸೇರಿ ಇವಾಗ ಇದು ಸಮಾಜಕ್ಕೆ ಒಂದು ನಮ್ಮ ಕಡೆಯಿಂದ ಕೊಡುಗೆ ಕೊಡ್ಲಿಕ್ಕೆ ಆಗ್ತದೆ, ಏನಾದ್ರೂ ಒಂದು ನಮ್ಮ ಕಡೆಯಿಂದ ಏನಾದ್ರೂ ದಾನ ಮಾಡ್ಲಿಕ್ಕೆ ಆಗ್ತದೆ ಹೇಳುವಾಗ ನಮಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನು ಮಾಡುವ ಮೂಲಕ ನಾವು ಇವತ್ತಿನ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಸೊ ಬಹುಶಃ ಎಕ್ಸ್ಪೆಕ್ಟ್ ಮಾಡ್ತೇವೆ ಹೊರಗಡೆಯಿಂದ ತುಂಬಾ ಡೋನರ್ಸ್ ಬರ್ತಾರೆ, ನೀವೆಲ್ಲ ಇಲ್ಲಿದ್ದೀರಾ. ಯಾರಾದ್ರೂ ಅಷ್ಟನ್ನು ಕೊಡ್ಲಿಲ್ಲ ಅಂದ್ರೆ ಇವತ್ತು ಟ್ರೈ ಮಾಡಿ, ಯಾಕೆಂದ್ರೆ ಕೊಟ್ಟ ನಂತರ ನಿಜವಾಗ್ಲೂ ನೀವು ಒಮ್ಮೆ ಕೂತ್ಕೊಂಡು ಆಲೋಚನೆ ಮಾಡಿ ತುಂಬಾ ಖುಷಿ ಆಗುತ್ತೆ. ಸೊ ನಾವೆಲ್ಲರೂ ಜೊತೆಯಾಗಿ ಇವತ್ತು ಆಗಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಯಾವ್ದಾದ್ರು ಲೈಫಲ್ಲಿ ನಿಮಗೆ ಆಪರ್ಚುನಿಟಿ ಸಿಕ್ಕಿದ್ರೆ ನಾವು ಜೊತೆಯಾಗಿ ಸೇರಿ ನಾವು ಈ ತರ ಬ್ಲಡ್ ಡೊನೇಷನ್ ಕ್ಯಾಂಪಿಗೆ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೇಳ್ತಾ, ಒನ್ಸ್ ಅಗೇನ್ ಎಲ್ಲ ಡೋನರ್ಸ್ಗೆ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಕಾಂಗ್ರ್ಯಾಚುಲೇಷನ್ಸ್. ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಒಂದು ಹೆಜ್ಜೆ ಇಡ್ಲಿಕ್ಕೆ ಹೋಗ್ತಿದ್ದೀರಾ. ಮತ್ತೆ ಸಪೋರ್ಟ್ ಮಾಡಿದಂತ ಆರ್ಗನೈಸೇಷನ್ಗೆ ಎಲ್ಲರಿಗೆ ಝೋನ್ 15 JCI ಇಂಡಿಯಾ ಕಡೆಯಿಂದ ಎಲ್ಲರಿಗೆ ಧನ್ಯವಾದ ಕೊಡ್ತೀನಿ. ರೆಕಗ್ನಿಷನ್ I recognize the presence of Zone Officer JC Rakshit Kudu, sir.
I also recognize the presence of First Lady of JCI Zone 15, JC Shobha Ashok Madam. I recognize the presence of all the staffs of Venlock Hospital. शुभं कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश मतिं स्वच्छां हि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य ವಿಶ್ವ ಸಿಕಲ್ ಸೆಲ್ ಅನಿಮಿಯಾ ದಿವಸ ಅವೇರ್ನೆಸ್ ದಿನ ಅಂತ ಹೇಳಿ ಕುಡುಗೋಡು ಕಾಯಿಲೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಒಂದು ಕೆಂಪು ರಕ್ತ ಕಣಕ್ಕೆ ಬರುವಂತಹ ಒಂದು ವಿಶೇಷವಾದಂತಹ ಒಂದು ರೋಗ, ಜನ್ಮಜಾತವಾಗಿ ಹುಟ್ಟುವಾಗಲೇ ಬರುವಂತಹ ಒಂದು ರೋಗ. ಈ ರೋಗ ಇರುವವರಿಗೆ ಜೀವನ ಪರ್ಯಂತ ರಕ್ತ ಪೂರಣದ ವ್ಯವಸ್ಥೆ, ಅವರು ಬ್ಲಡ್ ಡೊನೇಷನ್ ಪ್ರತಿ 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಮಾಡಿಕೊಂಡೇ ಇರಬೇಕು, ಅವರ ಜೀವ ಉಳಿಬೇಕಾದ್ರೆ. ಇವತ್ತೊಂದು ವಿಶೇಷವಾದಂತಹ ದಿವಸ, ವರ್ಲ್ಡ್ ಸಿಕಲ್ ಸೆಲ್ ಅವೇರ್ನೆಸ್ ಡೇ, ಜೂನ್ 19ರಂದು. ಸೊ ಇವತ್ತು ನಾವು ಮಾಡುವ ಕಾರ್ಯ ಬ್ಲಡ್ ಡೊನೇಷನ್. ಬಹುಶಃ ಸಿಕಲ್ ಸೆಲ್ ಅನಿಮಿಯಾ ಇರುವಂತಹ ರೋಗಿಗಳಿಗೆ ಪೂರಕವಾಗಿ ರಕ್ತ ದೊರಕಿ ಜೀವ ಉಳಿಸುವ ಕೆಲಸ ಆಗ್ತದೆ ಅಂತ ಹೇಳುವ ಭಾವನೆಯಿಂದ ಇವತ್ತು ಕಾಕತಾಳೀಯವಾಗಿ, ಇವತ್ತು ನಮ್ಮ ಅಶೋಕ್ ಚುಂತಾರ್ ಅವರ ಬರ್ಡೇ ಸಹ, ಬಹುಶಃ ಅವರ ಬರ್ಡೇ ದಿವಸ ನೋಡಿಕೊಂಡು ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೇವೆ. ಬಹುಶಃ ಇವತ್ತು ಅವರು ರಕ್ತದಾನ ಮಾಡಿ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಸಮಾಜಕ್ಕೆ ಮಾದರಿಯಾಗಿ ರಕ್ತದಾನ ಮಾಡಿ ಬರ್ಡೇಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನೀವು ಸಹ ಹಾಗೆ ನಿಮ್ಮ ಜೀವನದ ಸಾರ್ಥಕತೆಯನ್ನ ರಕ್ತದಾನ ಮಾಡುವುದರ ಮೂಲಕ ವಿಶೇಷ ದಿವಸಗಳಲ್ಲಿ, ನಿಮ್ಮ ಬರ್ಡೇ ಇರ್ಬೋದು, ತಂದೆ ತಾಯಿಯರ ಬರ್ಡೇ ಇರ್ಬೋದು, ಅಥವಾ ಮ್ಯಾರೇಜ್ ಆನಿವರ್ಸರಿ ಇರ್ಬೋದು, ಇಂತಹ ವಿಶೇಷ ದಿನಗಳಲ್ಲಿ ರಕ್ತದಾನ ಮಾಡಿ ಸಮಾಜಕ್ಕೆ ಒಂದು ರಕ್ತ ದೊರಕುವ ರೀತಿಯಲ್ಲಿ ನೀವು ಪೂರಕವಾದ ಕೆಲಸ ಮಾಡಿದರೆ ಬಹುಶಃ ನಾವು ಜೀವನದಲ್ಲಿ ಸಾರ್ಥಕತೆ ಪಡಿಬಹುದು. ನಾವು ಕಾಕತಾಳೀಯವಾಗಿ ಇವತ್ತಿನ ದಿನ ಮತ್ತೆ ವರ್ಲ್ಡ್ ಸಿಕಲ್ ಸೆಲ್ ಡೇ ಕೋಇನ್ಸಿಡೆನ್ಸ್ ಆಗಿ ಇರುವುದರಿಂದ ಹೆಚ್ಚಿನ ಜನರು ಇವತ್ತು ರಕ್ತದಾನ ಮಾಡಿ, ಬಹುಶಃ ಇರುವ ಮಕ್ಕಳು 18 ವರ್ಷ ಕಳೆದಿಲ್ಲ. ಒಬ್ಬ ವ್ಯಕ್ತಿ ರಕ್ತದಾನ ಮಾಡಬೇಕಾದ್ರೆ 18 ವರ್ಷದಿಂದ 55-60 ವರ್ಷ ಆಗಿರಬೇಕು, ಮಿನಿಮಮ್ 45 kg ಇರಬೇಕು, ಪ್ಲಸ್ ಹೆಮೋಗ್ಲೋಬಿನ್ ಲೆವೆಲ್ 12ಕ್ಕಿಂತ ಜಾಸ್ತಿ ಇರಬೇಕು. ಸೊ ಹೆಚ್ಚಿನ ಮಕ್ಕಳು ಬಹುಶಃ PUC ಮಕ್ಕಳಿದ್ದಾರೆ, ಕಾಲೇಜ್ ಸ್ಟೂಡೆಂಟ್ಸ್ ಇವತ್ತು ರಜಾ ಇದೆ. ಆದರೆ ನೀವು ನಿಮ್ಮ ಅಣ್ಣಂದಿರಿಗೆ, ತಂದೆ ತಾಯಿಯರಿಗೆ ಹೇಳಿ ಮುಂದಿನ ದಿನಗಳಲ್ಲಿ ಅವರು ರಕ್ತದಾನ ಮಾಡಲಿ. ನಾವು ಆದಷ್ಟು ಸಮಯ ಸಿಕ್ಕಾಗಲೆಲ್ಲ ನಾವು ರಕ್ತದಾನ ಮಾಡೋಣ. ಪುರುಷರಾದ್ರೆ ವರ್ಷಕ್ಕೆ 4 ಬಾರಿ, ಮಹಿಳೆಯರಾದ್ರೆ ವರ್ಷಕ್ಕೆ 3 ಬಾರಿ. ಇವತ್ತು ನಾವೆಲ್ಲ ಸಂಘಟನೆಗಳು ಸೇರಿಕೊಂಡು, JC ಅವರು, ಪೀಟರ್ ಅವರು ತುಂಬಾ ಸಹಾಯ ಮಾಡಿದ್ರು. ಇವತ್ತು JC ಅವರ ಸಹಯೋಗದೊಂದಿಗೆ ವೆನ್ಲಾಕ್ ಆಸ್ಪತ್ರೆಯ ಆಶ್ರಯದಲ್ಲಿ ನಮ್ಮ ಚುಂತಾರ ಪ್ರತಿಷ್ಠಾನ ಎಲ್ಲರೂ ಸೇರಿಕೊಂಡು ಇವತ್ತು ಈ ರಕ್ತದಾನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲ ಬಂಧುಗಳು ರಕ್ತದಾನ ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಿ ಹಾಗೂ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಹಾರೈಸುತ್ತಾ, ಇವತ್ತು ನಾವು ಮಾತನಾಡುವ ವೇದಿಕೆಯಲ್ಲ, ಎಲ್ಲ ಬಂಧುಗಳು ರಕ್ತದಾನ ಮಾಡೋಣ. ಒಂದು ಸುದೃಢವಾದ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. I also recognize the presence of our brand ambassador, Prayas, JCI India, Senator Saujanya Hegde Madam. I also recognize the presence of Law Secretary, JCI Mangalore, Lalbagh, Mission Madam. I also recognize the presence of Vice President, JCI Mangalore, Lalbagh, Prince Sir. ರಕ್ತದಾನ ಜೀವದಾನ, ಈ ನಿಟ್ಟಿನಲ್ಲಿ ಒಂದು
ಪುಸ್ತಕವನ್ನು ಜೆ.ಸಿ. ಪೀಟರ್ ಅವರ ಮುಂದಾಳತ್ವದಲ್ಲಿ ಹೊರತಂದು ಅದನ್ನು ಬಹಳ ಸಂತೋಷದಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ. Thank you so much, everyone. Now, addressed by our guest of honor, Peter Peterson. ಅಭಿನಂದಿಸುತ್ತಾ ವಂದಿಸುತ್ತಾ ಮತ್ತೊಮ್ಮೆ ಈ ಪುಸ್ತಕದ ಬಗ್ಗೆ ಒಂದೆರಡು ಶಬ್ದಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. 2014ರಲ್ಲಿ ಡಾಕ್ಟರ್ ಮುರಳೀಚಂದ್ರ ಅವರು ನಮ್ಮನ್ನು ರಕ್ತದಾನ ಮಹಾದಾನ ಎಂಬ ಒಂದು ಕೈಪಿಡಿ ಪುಸ್ತಕವನ್ನು ಬ್ಲಡ್ ಡೊನೇಷನ್ಗಳ ಸಂದರ್ಭದಲ್ಲಿ ಅವರು ಬಿಡುಗಡೆಗೊಂಡಿದ್ದರು. ಅನೇಕ ರಾಜಕೀಯ ಗಣ್ಯರು ಹಾಗೂ ಸಂಘ ಸಂಸ್ಥೆಗಳ ಜೊತೆ ಸೇರಿ ನಾವು ಲಯನ್ಸ್ ಸೇವಾ ಮಂದಿರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿ ಅದರ ಜೊತೆಯಲ್ಲಿ ಸುಮಾರು 2000 ಕಾಪಿಗಳನ್ನು ನಾವು ಪುಸ್ತಕದ ಕೈಪಿಡಿಯನ್ನು ಬಿಡುಗಡೆಗೊಳಿಸಿದ್ದೆವು. ಆ ಸಂದರ್ಭದಲ್ಲಿ ಕೇವಲ ಕೆಲವೇ ವಾರಗಳಲ್ಲಿ ಇದೆಲ್ಲ ಓದುಗರ ಕೈಯಲ್ಲಿ ಸೇರಿ ರಕ್ತದಾನದ ಬಗ್ಗೆ ಅರಿವನ್ನು ಮೂಡಲು ಸಹಕಾರಿಯಾಯಿತು. ಸೊ ಈ ನಿಟ್ಟಿನಲ್ಲಿ ಅನೇಕ ಪ್ರಕಾಶನಗಳನ್ನು ಅನೇಕ ಎಡಿಷನ್ಗಳಲ್ಲಿ ಈ ಪುಸ್ತಕ ಹೊರಗೆ ಬಂದು ಅದು ಅವಾರ್ಡ್ಗಳನ್ನು ಕೂಡ ಪಡೆಯಿತು. ರೀಸೆಂಟ್ ಆಗಿ ಇದರ ಮಾಹಿತಿ ಇವೊಂದು ನಮಗೆ ಗೂಗಲ್ ಅಲ್ಲಿ ಅಲ್ಲಿ ಇಲ್ಲಿ ರಕ್ತದ ಬಗ್ಗೆ ಇನ್ಫಾರ್ಮೇಶನ್ ಇದ್ರೂ ಕೂಡ ಇನ್ಸ್ಟೆಂಟ್ ಆಗಿ ಒಂದು ಪುಸ್ತಕ ಆಂಗ್ಲ ಭಾಷೆಯಲ್ಲಿ ಇರಬೇಕು ಅಂತ ಹೇಳಿ ಡಾಕ್ಟರ್ ಹೇಳಿದಾಗ ಇದರ ಒಂದು ಆವೃತ್ತಿಯನ್ನು ಸುಮಾರು 3000 ಕಾಪಿಗಳಷ್ಟು ನಾವು ಬಿಡುಗಡೆಗೊಳಿಸಲಿಕ್ಕೆ ಪ್ಲಾನ್ ಮಾಡಿದ್ದೇವೆ. ಅದರ ಈ ಆವೃತ್ತಿಯನ್ನು ನಾನು ಈ ಸಂದರ್ಭದಲ್ಲಿ ಡಾಕ್ಟರ್ ಇನಿಷಿಯೇಟಿವ್ ತಗೊಂಡು ನಮ್ಮ ಸಮಾಜಕ್ಕೆ ಅರ್ಪಿಸ್ತಾ ಇದ್ದಾರೆ. ಅವರನ್ನು ಮೊದಲಿಗಾಗಿ ನಾನು ಅಭಿನಂದಿಸ್ತೇನೆ ಮತ್ತು ಅವರ ಪ್ರತಿಯೊಂದು ಥಾಟ್ಫುಲ್ನೆಸ್ ಅನ್ನು ನಮ್ಮ ಸಮಾಜಕ್ಕಾಗಿ ಉಪಯೋಗಿಸ್ತಾರೆ. ಅವರಿಗೆ ಕೂಡ ನಾನು ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ರಕ್ತದಾನದ ಬಗ್ಗೆ ನಾನು ಪ್ರೌಡ್ ಆಗಿ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಕಾಲೇಜಲ್ಲಿ ಸಿನಿಮಾಕ್ಕೆ ಹೋಗ್ಬೇಕಂತ ಹೇಳಿ ಅರ್ಥ ಕೊಟ್ಟು ಅಟೆಂಡೆನ್ಸ್ ಅನ್ನು ತಗೊಂಡು ನಾನು ರಕ್ತದಾನ ಮಾಡಲಿಕ್ಕೆ ಶುರು ಮಾಡಿದ್ದೆ. ಯಾಕಂದ್ರೆ ಮನೆಯಲ್ಲಿ ಫಿಲ್ಮ್ ನೋಡ್ಲಿಕ್ಕೆ ಬಿಡ್ತಿರ್ಲಿಲ್ಲ, ನಮಗೆ ಟಾಕೀಸಿಗೆ ಹೋಗ್ಲಿಕ್ಕೆ ರಜೆ ಹಾಕಿದ್ರೆ ಮನೆಯಲ್ಲಿ ಅಟೆಂಡೆನ್ಸ್ ಕೊಡ್ತಿರ್ಲಿಲ್ಲ. ಅದಕ್ಕೋಸ್ಕರ ರಕ್ತದಾನ ಮಾಡಿದವರಿಗೆ ನಮಗೆ ರಜೆ ಕೊಡ್ತಿದ್ರು ಒಂದು ದಿವಸದ್ದು. ಸೊ ಒಂದು ಮೂವಿಯನ್ನು ನಾನು ನೋಡ್ತಿದ್ದೆ. ಸೊ ಆ ಒಂದು ಆಸೆಯಲ್ಲಿ ರಕ್ತದಾನ ಮಾಡಲಿಕ್ಕೆ ನಾನು ಕಾಲೇಜ್ ದಿವಸದಲ್ಲಿ ಶುರು ಮಾಡಿದ್ದು. ಆದರೆ ಮುಂದಿನ ದಿನಗಳಲ್ಲಿ ಅನೇಕ ಬಾರಿ ರಕ್ತದಾನ ಮಾಡಿದ್ರಿಂದ ಲಾಭಗಳು ಏನು, ಸ್ವಂತಕ್ಕೆ ಏನು ಲಾಭ ಹಾಗೂ ಇತರರಿಗೆ ಏನು ಲಾಭ ಅಂತೇಳಿ ನಾನು ಅರಿತು ಈಗ ವರ್ಷಕ್ಕೆ 3 ರಿಂದ 4 ಬಾರಿ ಯಾವಾಗ ರಕ್ತ ಅಗತ್ಯ ಇದೆ ಆವಾಗ ನಾನು ನನ್ನ ಇತರರನ್ನು ಕೂಡ ಹುರಿದುಂಬಿಸಿ ರಕ್ತದಾನವನ್ನು ಮಾಡ್ತೇನೆ. ಇಂದಿನ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಹೆಲ್ತಿ ಪರ್ಸನ್ ಯಾರೆಲ್ಲ ಇಲ್ಲಿ ಇದ್ದಾರೆ, ನಿಮಗೆ 60 ವರ್ಷ ತನಕ ವರ್ಷಕ್ಕೆ 4 ಸಲ ರಕ್ತದಾನ ಮಾಡಿದ್ರು ಕೂಡ ಒಂದು 50-60 ಸಲ ರಕ್ತದಾನ ಮಾಡಲಿಕ್ಕೆ ಆಗ್ಬಹುದು. ಎಷ್ಟೊಂದು ಜನ 50 ಆದ್ಮೇಲೆ ನನಗೆ ಶುಗರ್ ಇದೆ, ನನಗೆ BP ಇದೆ, ನನಗೆ ಕೊಡ್ಲಿಕ್ಕೆ ಮನಸ್ಸಿದೆ ಆದ್ರೆ ರಕ್ತ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಈ ಒಂದು ಸಂದರ್ಭಗಳು ನಿಮ್ಗೆ ಬರಬಾರದು. ಅದಕ್ಕೋಸ್ಕರ ನಿಮ್ಗೆ 18 ಆದ ತಕ್ಷಣ ನಿಮ್ಮ ನೆಕ್ಸ್ಟ್ ಬರ್ಡೇಗೆ ನೀವು ಫಸ್ಟ್ ಆಗಿ ಹೋಗಿ ಬ್ಲಡ್ ಡೊನೇಷನ್ ಅನ್ನು ಮಾಡಿ. ಒಬ್ಬರು ನೀವು ಡೊನೇಟ್ ಮಾಡಿದ್ರಿಂದ ಸುಮಾರು 4 ಜೀವಗಳನ್ನು ನೀವು ಉಳಿಸಬಹುದು, ಅವರಿಗೆ ಸಹಕಾರಿಯಾಗ್ತದೆ. ನೀವು ರಕ್ತವನ್ನು ದಾನ ಮಾಡೋದ್ರಿಂದ ರಕ್ತ ಸಂಬಂಧವನ್ನು ನೀವು ಹಂಚಿಕೊಳ್ತಿದ್ದೀರಾ, ಪ್ರಪಂಚದಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಾ. ಈ ನಿಟ್ಟಿನಲ್ಲಿ ನಿಮ್ಗೆಲ್ಲರನ್ನೂ ಕರೆ ನೀಡಿ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರನ್ನು ಅಭಿನಂದಿಸ್ತಾ ನನ್ನ 2 ಮಾತುಗಳನ್ನು ಇಂದಿನ ಸಭಾಧ್ಯಕ್ಷರೇ ಮತ್ತು ನಮ್ಮ ಝೋನ್ ಅಧ್ಯಕ್ಷರೇ ಮತ್ತು ವೇದಿಕೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳೇ, ರಕ್ತದಾನಿಗಳೇ, ವಿಶೇಷವಾಗಿ ನಮ್ಮ ಝೋನ್ ಪ್ರೆಸಿಡೆಂಟ್ ಅವರ ಹುಟ್ಟಿದ ದಿನ ಇವತ್ತು. ಅದೇ ದಿನ ಈ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಇಟ್ಕೊಂಡು ತುಂಬ ಸಂತೋಷ ವಿಷಯ. ಅದು ಕೂಡ ನನ್ನೊಂದು ಬ್ಲಡ್ ಡೊನೇಷನ್ ಕೋಆರ್ಡಿನೇಟರ್ ಆಗಿ ನನಗೆ ಸಿಕ್ಕಿದ ಅವಕಾಶ. ಅವರ ಹುಟ್ಟಿದ ದಿನ ಮಾತ್ರ ಅಲ್ಲ, 31 ಬಾರಿಗೂ ಹೆಚ್ಚು ಅಲ್ಲ ಅವರು ರಕ್ತದಾನ ಮಾಡಿರ್ತಾರೆ. ಇವತ್ತು ಕೂಡ ಸಹ ರಕ್ತದಾನ ಮಾಡಲಿಕ್ಕಿದ್ದಾರೆ. ತುಂಬ ಸಂತೋಷದ ವಿಚಾರ. ಅದೇ ರೀತಿ ಅವರ ಹುಟ್ಟಿದ ಹಬ್ಬದ ಈ ದಿವಸ ರಕ್ತದಾನ ಮಾಡಿ ಎಲ್ಲರಿಗೂ ಸ್ಫೂರ್ತಿಯಾಗ್ತಾ ಇದ್ದಾರೆ. ಇನ್ನು ಕೂಡ ಅವರಿಂದ ಸ್ಫೂರ್ತಿಗೊಂಡು ವಿದ್ಯಾರ್ಥಿಗಳೆಲ್ಲ ಮುಂದಿನ ದಿನಗಳಲ್ಲಿ ಇವಾಗ ಅವರು ಹೇಳಿದಾಗೆ ನಿಮ್ಮ
ಕಡಿಮೆ ಇದ್ದ ಕಾರಣ ನೆಕ್ಸ್ಟಿನ ಮುಂದಿನ ದಿನಗಳಲ್ಲಿ ನೀವು ರಕ್ತದಾನವನ್ನು ಮಾಡಲಿಕ್ಕೆ ತಯಾರಾಗಿ ಅದೇ ರೀತಿ ಇವತ್ತು ರಕ್ತದಾನ ಮಾಡಿದವರಿಗೆ ಆರೋಗ್ಯ ಆಯುಷ್ಯ ಅನುಗ್ರಹಿಸಿದೆ ಅಂತ ಹೇಳುತ್ತಾ ನನಗೆ ಅವಕಾಶ ಕೊಡದೆ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಾವೆಲ್ಲರೂ ಹುಟ್ಟಿದವರು ಆನಿಮಲ್ಸ್ ಅಲ್ಲ, ಆನಿಮಲ್ಸ್ ಆಗಿ ಹುಟ್ಟುತ್ತಾರೆ, ದೊಡ್ಡವರಾಗ್ತಾರೆ, ರಿಪ್ರೊಡ್ಯೂಸ್ ಮಾಡ್ತಾರೆ, ಸಾಯ್ತಾರೆ. ಆದ್ರೆ ನಾವು ಹ್ಯೂಮನ್ ಬೀಯಿಂಗ್ಸ್ ಆಗಿ ಜೀವನ ನಡೆಸ್ತಾ ಹೋಗುವಾಗ ನಮ್ಮಿಂದ ಆದಷ್ಟು ದಾನವನ್ನ ಮಾಡಿ ಹೋಗ್ತೇವೆ. ಯಾವುದನ್ನ ದಾನ ಮಾಡ್ಬೋದು? ಅನ್ನದಾನ, ನೇತ್ರದಾನ, ಕನ್ಯಾದಾನ, ರಕ್ತದಾನ. ಯಾಕಂದ್ರೆ ಎಲ್ಲರಲ್ಲಿ ಮಹಾಶ್ರೇಷ್ಠವಾದಂತಹ ದಾನ ರಕ್ತದಾನ ಹೇಳ್ತಾರೆ. ಯಾಕಂದ್ರೆ ಅನ್ನದಾನ ಮಾಡ್ಬೇಕಾದ್ರೆ ಮನೇಲಿ ಅನ್ನ ಇರ್ಬೇಕು, ಅದೊಂದು ದುಡಿಬೇಕು. ಕನ್ಯಾದಾನ ಇರ್ಬೇಕಾದ್ರೆ ನಿಮ್ಗೆ ಮಗಳು ಇರ್ಬೇಕು. ರಕ್ತದಾನ ನಮ್ಮಲ್ಲಿದೆ, ನಮ್ಮಲ್ಲಿರುವಂತಹ ಒಂದು ಮಗುವನ್ನ ಇನ್ನೊಬ್ಬರಿಗೆ ಕೊಡ್ತಾ ಇದೆ. ಸೊ ಇದರಲ್ಲಿ ಉತ್ತಮವಾದಂತಹ ಶ್ರೇಷ್ಠವಾದಂತಹ ದಾನ ರಕ್ತದಾನ ಅಂತ ಹೇಳ್ತಾರೆ. ಅದನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಅದು ಕೂಡ ನಮ್ಮ ಸೋಲ್ ಪ್ರೆಸಿಡೆಂಟ್ ಅಶೋಕ್ ಚೂತಾರ್ ಅವರ ಜನ್ಮದಿನದಂದು ಇವತ್ತು ಜೆಸಿ ಬಾಬು ಅವರ ಅವರ ಮುತುವರ್ಜಿಯಲ್ಲಿ ಜೆಸಿ ಇಂಪ್ಯಾಕ್ಟ್ಸ್ ನ ವತಿಯಿಂದ ಜೆಸಿ ಪೀಟರ್ ಪ್ರಿಂಟ್ ಅವರ ಒಂದು ಮುತುವರ್ಜಿಯಲ್ಲಿ ಚೂತಾರ್ ಫೌಂಡೇಶನ್ ಇದರ ಜೊತೆ ಸೇರ್ಕೊಂಡು ಮಾಡುವಂತಹ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್. ಇದರಲ್ಲಿ ಭಾಗಿಯಾಗಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಎಷ್ಟೊಂದು ಜನ ಬ್ಲಡ್ ಕೊಡ್ಲಿಕ್ಕೆ ಇದ್ದೀರಾ ಗೊತ್ತಿಲ್ಲ, ಆದ್ರೆ ಇವತ್ತಿನ ಈ ವೇದಿಕೆ ಕಾರ್ಯಕ್ರಮದ ನಂತರ ನಾವು ಕೂಡ ಬ್ಲಡ್ ಡೊನೇಷನ್ ಮಾಡಬೇಕು, ಯಾರಿಗಾದ್ರೂ ಉಪಯೋಗಿ ಆಗಿರ್ಬೇಕು ಅನ್ನುವಂತಹ ಒಂದು ಮನಸ್ಸು ನಿಮ್ಮಲ್ಲಿ ಪ್ರಾರಂಭ ಆಗಲಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದೇನೆ. ನಾನು ಸೌಜನ್ಯ ಇದೆ ಪ್ರಯಾಸ ಎನ್ನುವಂತಹ ಕಾರ್ಯಕ್ರಮಕ್ಕೆ ಅಂಬಾಸಿಡರ್ ಆಗಿದ್ದೇನೆ ಅಂತ ಹೇಳಿದ್ರು. ದೇಶದಾದ್ಯಂತ ಜೆಸಿಐ ಇಂಡಿಯಾ ಹಾಗೂ ನೈನ್ ಫೌಂಡೇಶನ್ ಜೊತೆಗೆ ಈ ವರ್ಷ ಹೊಸದಾಗಿ ಪ್ರಯಾಸ್ ಎನ್ನುವಂತಹ ಒಂದು ಅಭಿಯಾನ ಪ್ರಾರಂಭ ಆಗಿದೆ. ಪ್ರಯಾಸ್ ಎನ್ನುವಂಥದ್ದು ಮೆನ್ಸ್ಟ್ರುಯಲ್ ಹೈಜೀನ್ ಬಗ್ಗೆ ಮಾತನಾಡುವಂತಹ ಒಂದು ಕಾರ್ಯಕ್ರಮ. ಯೂಶಲಿ ಭಾರತದಲ್ಲಿ ಆಸ್ ಗರ್ಲ್ಸ್ ಮಹಿಳೆಯರಾಗಿದ್ದು ಮೆನ್ಸ್ಟ್ರುಯಲ್ ಸೈಕಲ್ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಅದನ್ನ ಒಂದು ಟ್ಯಾಬು ಅಂತ ಪ್ರಾಬ್ಲಮ್ ಅಂತ ನಾವು ಅದನ್ನ ಕಡೆಗಣಿಸ್ತಾ ಇರ್ತೇವೆ. ಆದ್ರೆ ಈ ಒಂದು ಅಭಿಯಾನದಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ, ಹೆಚ್ಚಿನ ಒಂದು ಮಾತನಾಡ್ತಾ ಇರುವಂತಹ ಒಂದು ಅಭಿಯಾನ. ಅದರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಕಾಲೇಜಿಗೆ ಬಂದು ಅದರ ಬಗ್ಗೆ ಮಾತನ್ನ ಆಡಲಿಕ್ಕಿದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇಂದು ಸರ್ ಆಲ್ರೆಡಿ ಈಗಾಗಲೇ ಹೇಳಿದರು, ಸಿಕ್ಕಲ್ ಸೆಲ್ ಅನಿಮಿಯಾ ಡೇ. ಇದೇ ದಿನವನ್ನು ನೀವು ಸೆಲೆಕ್ಟ್ ಮಾಡಿ ನಮ್ಮ ವೆನ್ಲಾಕ್ ಬ್ಲಡ್ ಬ್ಯಾಂಕ್ಗೆ ಬ್ಲಡ್ ಅನ್ನು ಕೊಟ್ಟಿದ್ದೀರಿ. ಬಹಳ ಸಂತೋಷದ ವಿಚಾರ. ಯಾಕಂದರೆ ಅಲ್ಲಿ ಈ ಸಿಕ್ಕಲ್ ಸೆಲ್ ಅನಿಮಿಯಾ ಅಲ್ಲದೆ ಥಾಲಸೀಮಿಯಾ ಅವರಿಗೆಲ್ಲ ರೆಗ್ಯುಲರ್ ಟ್ರಾನ್ಸ್ಫ್ಯೂಷನ್ ಬೇಕಾಗ್ತದೆ. ಈ ರೆಗ್ಯುಲರ್ ಟ್ರಾನ್ಸ್ಫ್ಯೂಷನ್ ಕೊಡುವವರಿಗೆ ಅವರೆಲ್ಲ ಕೆಲವರು ಅವರ ಬಂಧು ಮಿತ್ರರು ಹಾಗೆ ಆತ್ಮೀಯರು ಸ್ಟೂಡೆಂಟ್ಸ್ಗಳು ಕೆಲವರೆಲ್ಲ ಬ್ಲಡ್ ಕೊಟ್ಟಿರ್ತಾರೆ. ಆದರೆ ಅವರಿಗೆ ರೆಗ್ಯುಲರ್ ಟ್ರಾನ್ಸ್ಫ್ಯೂಷನ್ ಆಗೋದ್ರಿಂದ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಡೋನರ್ಸ್ಗೆ ಕೆಲವೊಮ್ಮೆ ಸಿಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ನಮಗೆ ಯೂಸ್ ಆಗೋದು ಎಮರ್ಜೆನ್ಸಿ ಟೈಮಲ್ಲಾಗಲಿ ಬೇರೆ ಯಾವುದೇ ಸಮಯದಲ್ಲಿ. ಇವತ್ತು ನಮ್ಮ DCI ಮೆಂಬರ್ಸ್ ಇದ್ದಾರೆ, ಲಯನ್ಸ್ ಮೆಂಬರ್ಸ್ ಇದ್ದಾರೆ, ಹಾಗೆ ಬೇರೆಯವರೆಲ್ಲ ಇದ್ದಾರೆ. ನಾನೊಂದು ಖುಷಿ ಪಡ್ತೇನೆ, ಹೇಳಲಿಕ್ಕೆ ಸಂತೋಷ ಆಗ್ತದೆ. ನಮ್ಮ DCI ಮೆಂಬರ್ಸ್ ಆಗಲಿ ಲಯನ್ಸ್ ಮೆಂಬರ್ ಆಗಲಿ ನಿಯಮಿತವಾಗಿ ರಕ್ತವನ್ನು ಕೊಡ್ತಾರೆ. ಅದಕ್ಕಿಂತ ಮುಂದೆ ಒಂದು ವಿಚಾರ, ನಮ್ಮ ಡಾಕ್ಟರ್ ಚೂತಾರ್ ರೆಡ್ಡಿ ಇವತ್ತು ಬುಕ್ ಓಪನ್. ಈ ವಿಚಾರ ಇದು ಇಂಗ್ಲಿಷ್ನಲ್ಲಿ, ಕನ್ನಡದ ವರ್ಷನ್ ಸುಮಾರು ವರ್ಷಗಳ ಮುಂಚೆಯದು ಓಪನ್ ಲೈಕ್ ಅವರು ಇನಾಗ್ರೇಟ್ ಮಾಡಿದ್ದಾರೆ. ಹಾಗಾಗಿ ನಾನು ಬ್ಲಡ್ ಡೊನೇಷನ್ ಬಗ್ಗೆ ಏನು ಜಾಸ್ತಿ ವಿಚಾರ ಹೇಳಬೇಕಂತ ಇಲ್ಲ, ಯಾಕಂದರೆ ಇದರಲ್ಲಿ ಎಲ್ಲ ಕವರ್ ಆಗಿದೆ. ಇದು ನೀವು ಓದ್ಕೊಳ್ಳಿ. ಹಾಗೆಯೇ ನನಗೆ ಡಾಕ್ಟರ್ ಚೂತಾರ್ ಅವರು ಸುಮಾರು 15 ವರ್ಷಕ್ಕಿಂತ ಮೇಲಿಂದ ಅವರ ಆತ್ಮೀಯರು. ನಾನು ಅವ್ರನ್ನ ಹೊಗಳುವುದಲ್ಲ, ಅವರು ಮಾಡಿದ ಕಾರ್ಯಕ್ರಮ ಸಮಾಜಕ್ಕೆ ಏನನ್ನು ಅವರು ನೀಡ್ತಾ ಇದ್ದಾರೆ, ಯಾವುದೇ ಒಂದು ಆಸೆ ಆಕಾಂಕ್ಷೆ ಇಲ್ಲದೆ. ಬ್ಲಡ್ ಡೊನೇಷನ್ ಒಂದು ಎಕ್ಸಾಂಪಲ್ ನಮಗೆ, ಅದು ನಾನು ಬ್ಲಡ್ ಬ್ಯಾಂಕಲ್ಲಿ ಇದ್ದೇನೆ, ನನಗೆ ಗೊತ್ತಿದೆ. ಅದಲ್ಲದೆ ಅವಳ ಸೇವಾ ಕಾರ್ಯಕ್ರಮ ಬಹಳ ವಿಸ್ತಾರವಾದದ್ದು, ನಿಮ್ಗೆ ಈಗಾಗಲೇ ಗೊತ್ತಿದೆ. ಅವರು ಸ್ವತಃ
ನನಗೆ ಗೊತ್ತಿದ್ದದ್ದು 50 ಬಾರಿ, ಅವ್ರು ಕರೆಕ್ಟ್ ಹೇಳುದಿಲ್ಲ ಎಷ್ಟು ಸರಿ ಅಂತ. 50ಕ್ಕಿಂತ ಜಾಸ್ತಿ ಬಾರಿ ಬ್ಲಡ್ ಡೊನೇಷನ್ ಮಾಡಿದ್ದಾರೆ. ಯಾಕಂದ್ರೆ 25 ವರ್ಷದಿಂದ ನಾನು ಈ ಸೇವೆಯಲ್ಲಿದ್ದೇನೆ ಬ್ಲಡ್ ಬ್ಯಾಂಕ್ ಡಿಪಾರ್ಟ್ಮೆಂಟ್ ಅಲ್ಲಿ. ನಾನೇ ಹಲವು ಬಾರಿ ಅವರು ತೆಗೆದಿದ್ದೇನೆ. ನನ್ನ ಅಂದಾಜು 50 ಅಲ್ಲ, ಸಾಧಾರಣ 100ರ ಹತ್ತಿರ ಆಗಿರ್ಬೋದು. ಅವರು ನನ್ನ ಹತ್ರ ಹೇಳುದಿಲ್ಲ, ಯಾಕಂದ್ರೆ ಅದಕ್ಕಿಂತ ಮುಂಚೆ ಅವರು ಸ್ಟೂಡೆಂಟ್ ಆಗಿರುವಾಗ ಸ್ಟಾರ್ಟ್ ಮಾಡಿದ್ರು. ಇವತ್ತಿನವರೆಗೂ ನಿಯಮಿತವಾಗಿ ರಕ್ತದಾನ ಮಾಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಲಾಯನ್ ಪೀಟರ್ ಅವರದ್ದು 25ಕ್ಕಿಂತ ಮೇಲೆ ಬಾರಿ ನನ್ನ ಹತ್ರನೇ ಪ್ರೂಫ್ ಇದೆ. ಅವರು ಈಗ ಹೇಳಿದ್ರು ಅಟೆಂಡೆನ್ಸಿಗಾಗಿ ನಾನು ಹೋಗ್ತಿದ್ದೆ ಅಂತ. ಅದು ಆ ದಿನಗಳೆಲ್ಲ ಇದೆ. ಅದರ ನಂತರ ಸೇವೆ ನನ್ನ ಧ್ಯೇಯ ಎನ್ನುವುದನ್ನು ತನ್ನ ಮನಸ್ಸಲ್ಲಿ ಇಟ್ಟುಕೊಂಡು ರಕ್ತದಾನವನ್ನು ಮಾಡಿ ಅವರು ಒಂದು ಉತ್ತಮ ಉದಾಹರಣೆ. ಹಾಗೆಯೇ ಅಶೋಕ್ ಸರ್ ಅವರೇ, ನಿಮ್ಮದು ಇವತ್ತು ಹುಟ್ಟಿದ ಹಬ್ಬ, ನಿಮಗೆ ನಾನು ಶುಭ ಹಾರೈಸ್ತೇನೆ. ಹಾಗೆಯೇ ತಾವು ಕೂಡ ಸುಮಾರು ಬಾರಿ ರಕ್ತವನ್ನು ಕೊಟ್ಟು ನಿಮ್ಮದೊಂದು ಒಳ್ಳೆತನ ಅಂತ ಹೇಳ್ಬೋದು ನಾವು ತೋರಿಸಿದ್ದೀರಿ. ಇದು ಯಾಕೆ ಹೇಳ್ತಿದ್ದೇನೆ ಅಂದರೆ, ನಾನು ಅಲ್ಲಿ ನಿಮಗೆ ವೆನ್ಲಾಗಿಗೆ ಬಂದರೆ ಒಂದು ರೌಂಡ್ ಹೊಡೆದ್ರೆ ಗೊತ್ತಾಗ್ತದೆ. ಯಾಕಂದರೆ ಈ ಮೇ ಜೂನ್ ತಿಂಗಳಲ್ಲಿ ನಮಗೆ ಬಹಳ ಸಮಸ್ಯೆ. ಬ್ಲಡ್ ನಮ್ಮದಂತಲ್ಲ, ಎಲ್ಲ ಕಡೆ ಈ ಮೇ ಜೂನ್ ತಿಂಗಳಲ್ಲಿ ಕ್ಯಾಂಪ್ ಸ್ವಲ್ಪ ಕಡಿಮೆ ಆಗಿ ನಮಗೆ ಬ್ಲಡ್ ಸ್ಟಾಕ್ ಇರೋದಿಲ್ಲ. ಇಂತಹ ಸಮಯದಲ್ಲಿ ಇಂತಹ ಬ್ಲಡ್ ಡೊನೇಷನ್ ಕ್ಯಾಂಪು ಬಹಳ ಒಂದು ಉಪಯೋಗ ಆಗ್ತದೆ. ಲಾಸ್ಟ್ ವೀಕೆ ಚಂದರ್ ಸರ್ ಮಾಡಿದ್ರು, ಇವತ್ತಿದೆ, ನಾಳೆ ಇದೆ, ನೆಕ್ಸ್ಟ್ ವೀಕ್ ಇದೆ. ಕಂಟಿನ್ಯೂಸ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾ ಇರ್ತಾರೆ ಅವರು. ಹೀಗೆ ಇನ್ನು ಲೈಕ್ ಸಿಕಲ್ ಸೆಲ್ ಅನೀಮಿಯಾ ಅಂತ ಹೇಳಿದ್ರು. ಇದಕ್ಕೆ ನಮ್ಮಲ್ಲಿ ಏನು ವ್ಯವಸ್ಥೆ ಇದೆ ಅಂದರೆ, ನಮ್ಮಲ್ಲಿ ಅಂತ ಈಗ ಎಲ್ಲ ಬ್ಲಡ್ ಬ್ಯಾಂಕ್ ಅಲ್ಲಿ ಇದೆ ಸಾಧಾರಣ. ಈ ನಿಮ್ಮ ತಗೊಂಡು ಹೋದ ಬ್ಲಡ್ ಅದನ್ನು ಕಾಂಪೊನೆಂಟ್ ಆಗಿ ಸಪರೇಟ್ ಮಾಡಬೇಕಾಗ್ತದೆ. ಪ್ಯಾಕ್ಡ್ ರೆಡ್ ಸೆಲ್ಸ್, ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ, ಪ್ಲೇಟ್ಲೆಟ್, ಕ್ರಯೋಪ್ರೆಸಿಪಿಟೇಟ್. ಆ ಸಿಕಲ್ ಸೆಲ್ ಪೇಷಂಟ್ಗೆ ಯಾವುದು ಅಗತ್ಯ ಇದೆ ಅದು ಮಾತ್ರ ನಾವು ಸಪರೇಟ್ ಮಾಡಿ ಕೊಡುವ ವ್ಯವಸ್ಥೆಯು ನಮ್ಮಲ್ಲಿ ಇದೆ. ಹೀಗೆ ನೀವು ಅಲ್ಲಿ ನಮ್ಮಲ್ಲಿ ಇರುವ ವ್ಯವಸ್ಥೆಯನ್ನು ಬಂದು ಖುದ್ದಾಗಿ ನೋಡ್ಬೋದು. ಎನಿ ಟೈಮ್ ನಮ್ಮಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರಿಗಾದರೂ ಅಗತ್ಯವಿದ್ದಲ್ಲಿ ನೀವು ಡೈರೆಕ್ಟ್ ನಮ್ಮ ಲ್ಯಾಂಡ್ಲೈನಿಗೆ, ಅಲ್ಲದೆ ನನ್ನ ನಂಬರಿಗೆ, ಇಲ್ಲದೆ ಡಾಕ್ಟರ್ ಶರತ್, ಇಲ್ಲದೆ ಅಶೋಕ್ ಅವರಿದ್ದಾರೆ ಇಲ್ಲಿ, ಅವರ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರ ನಂಬರಿಗೂ ಯಾವತ್ತೂ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ರೆಸ್ಪಾನ್ಸ್ ಮಾಡ್ತೇವೆ. ಯಾರು ಬಡವಗಳು ಯಾರೇ ಇರಲಿ, ಯಾಕಂದರೆ ನಮ್ಮಲ್ಲಿ ಹೆಚ್ಚು ಹೋಗುವುದು BPL ಕಾರ್ಡ್ ಹೋಲ್ಡರ್ಸ್. ಫ್ರೀ ಆಫ್ ಕಾಸ್ಟ್ ಬ್ಲಡ್ ಸರ್ಕಾರದ ಒಂದು ಉತ್ತಮ ವ್ಯವಸ್ಥೆ ಇದೆ, ಇದನ್ನು ನೀವು ಉಪಯೋಗಿಸ್ಕೊಳ್ಬೋದು. ಹೀಗೆ ಇನ್ನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇಂತಹ ಒಂದು ನಾನು ಎಲ್ಲಿ ಹೋದ್ರೆ ಹೇಳುದು, ಇದು ಪವಿತ್ರ ಕಾರ್ಯಕ್ರಮ. ಯಾಕಂದರೆ ಇದೊಂದು ನಿಜವಾಗಿಯೂ ಏನು ಹೇಳ್ತಾರೆ, ಸಮಾಜದ ಕಟ್ಟಕಡ ವ್ಯಕ್ತಿಗೆ ಬ್ಲಡ್ ಸಿಗುವಂಥ ಒಂದು ಕಾರ್ಯಕ್ರಮ. ಹಾಗೆ ಯಾಕೆ ಹೇಳ್ತಿದ್ದೇನೆ ಅಂದರೆ, ಇದು ನಾನು ಹೇಳೋದಲ್ಲ, ನಮ್ಮ ಸಾವಿರಾರು ಡೋನರ್ಸ್ ಇದ್ದಾರೆ. ಏನಾದರೂ ಒಂದು ಆಪತ್ತಲ್ಲಾದರೆ ಅವರು ಫೋನ್ ಮಾಡ್ತಾರೆ, ಯಾರಿಗೆ ಹೆಲ್ಪ್ ಮಾಡ್ತಾರೆ, ಏನೇನು ಮಾಡ್ತಾರೆ, ಅವರಿಗೆ ಆಪತ್ತಾದರೆ ಫೋನ್ ಮಾಡ್ತಾರೆ. ಇಂಚಾಂಡ್ ಸರ್ ಕೊಂಚ ಭಾರಿ ಒಂದು ಆಕ್ಸಿಡೆಂಟ್ ಆಗ್ಬಿಡ್ತಾರೆ, ಮಿಸ್ ಅಂತ ಅವರು ಕೊಟ್ಟ ಎಕ್ಸಾಂಪಲ್ಸ್ ಹೇಳುದು. ನಾನು ಅವ್ರು ಹೇಳೋದು ಅಂದರೆ, ನಾನೊಂದು ಏನೋ ಬ್ಲಡ್ ಡೊನೇಷನ್ ಮಾಡಿದ್ದೇನೆ ತುಂಬ ಸರಿ ಅಂಥದ್ದೊಂದು ಸುಮಾರು ಉದಾಹರಣೆ ಕೊಡ್ಬೋದು ನಿಮಗೆ. ಯಾಕೆ ಹೇಳಿದ್ರೆ ದೇವರ ಕೂಡ ಆಶೀರ್ವಾದ ಇದೆ. ಹಾಗೆ ನಿಮಗೆ ವಿದ್ಯಾರ್ಥಿಗಳಿಗೆ ನಾನು ಹೇಳೋದು, ಬ್ಲಡ್ ಡೊನೇಷನ್ ಮಾಡೋದ್ರಲ್ಲಿ ಈಗಾಗಲೇ ಸರ್ ಹೇಳಿದರು 15ರಿಂದ 60 ವರ್ಷ, 60 ಈಗ 65 ಆಗಿದೆ. ಹಾಗೆ 65 ವರ್ಷದವರೆಗೂ ಮಾಡಲಿಕ್ಕೆ ಆಗ್ತದೆ. ಅಬೌವ್ 45 ನಾವಿಲ್ಲಿ ಕ್ಯಾಂಪಲ್ಲಿ 50 ಕನ್ಸಿಡರ್ ಮಾಡ್ತೇವೆ. ಹಾಗೆ 18+ ಇದ್ರೆ PUC ಅಲ್ಲಿ ಕೆಲವು 18 ಇರ್ತಾರೆ, ಅವರು ಬ್ಲಡ್ ಕೊಡ್ಬೋದು, ಹೆಂಗಸರು ಬ್ಲಡ್ ಕೊಡ್ಬೋದು. ನಮ್ಮ ದೊಡ್ಡ ಟೀಮೇ ಇದೆ, ಡಾಕ್ಟರ್ಸ್ ಇದ್ದು, ಬ್ಲಡ್ ಬ್ಯಾಂಕ್ ಟೆಕ್ನಾಲಜಿಸ್ಟ್ ಮತ್ತು ಸ್ಟಾಫ್ ನರ್ಸ್ ಎಲ್ಲರೂ ಇದ್ದಾರೆ. ಉತ್ತಮವಾದ ಒಂದು ಟೀಮ್ ಇದೆ. ಏನು ಡೌಟ್ಸ್ ಇದ್ರು ನೀವು ಕೇಳ್ಬೋದು. ಹೀಗೆ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ ನಮ್ಮ ಭಾರತಿ ಕಾಲೇಜು ಹಾಗೂ ಎಲ್ಲ ಯಾರೆಲ್ಲ ಇಲ್ಲಿ ಸಹಕರಿಸಿದ್ದಾರೆ, ಪ್ರಪ್ರಥಮವಾಗಿ ರಕ್ತದಾನಿಗಳಿಗೆ, ಹಾಗೆಯೇ ಬೇರೆ ಎಲ್ಲರಿಗೂ ಸಹಕರಿಸಿದವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ನಾವು ಮಕ್ಕಳಿಗೆ ಹೇಳ್ತಾ ಇರ್ತೇವೆ, ಮಕ್ಕಳಿಗೆ ನಿಮಗೆ ಬೈಕ್ ಬೇಡ, ಹಾಗೆ ಹೀಗೇನೋ ರೀತಿಯಲ್ಲಿ ಕೆಲವರು ನಮ್ಮ ಮಾತುಗಳನ್ನು ಒಪ್ಪಿಕೊಳ್ತಾರೆ, ಕೆಲವರು ಒಪ್ಪಿಕೊಳ್ಳೋದಿಲ್ಲ. ಬೈಕ್ ಬಿಟ್ಟರೆ ಇವರಿಗೆ ನೀವು ರೀತಿಯಾಗಿ ನಮಗೇನಿಲ್ಲ, ಆದರೆ ಅವರ ಹೆತ್ತವರಿಗೆ ಮತ್ತೆ ಕಷ್ಟ.
ಆ ಹೆತ್ತವರ ಕೂಗನ್ನು ನಮಗೆ ಕೆಲಸ ಕೇಳಲಿಕ್ಕೆ ಬರೋದಿಲ್ಲ. ಹಾಗೆ ಅವ ಆಕ್ಸಿಡೆಂಟ್ ಒಳಪಟ್ಟ ಸಂದರ್ಭದಲ್ಲಿ ಯಾರು ಇರಲಿಲ್ಲ, ಅವನನ್ನು ಎತ್ತಿಕೊಂಡು ಹೋಗಲಿಕ್ಕೆ ಯಾವುದಕ್ಕೂ ಕೂಡ. ಕೊನೆಗೆ ನಿಮಗೆ ಗೊತ್ತಿದೆ ಏನಾಗ್ತದೆ ಅನ್ನೋ ಹಾಗೆ ಅವನೇ ಕಾಲನ್ನು ತುಂಡು ಮಾಡಬೇಕೆಂದು ಹೇಳಿ ಲೇಟಾಗಿ ಆಸ್ಪತ್ರೆಗೆ ಕೊಂಡೋದ ಕಾರಣ ಬ್ಲಡ್ ಸಿಕ್ಕಿತ್ತು, ಆದರೆ ಅವನ ಜೀವ ಉಳಿಯಲಿಲ್ಲ. ಹಾಗಾಗಿ ಅವನಿಗೆ ತಕ್ಷಣ ಅವನನ್ನು ಯಾರು ಎತ್ತಿಕೊಂಡು ಹೋಗಿದ್ದಾರೆ. ಕೇವಲ ನಾವು ಬ್ಲಡ್ ಡೊನೇಟ್ ಮಾಡೋದು ಮಾತ್ರ ಅಲ್ಲ, ಕೆಲವು ಸಂದರ್ಭದಲ್ಲಿ ನಾವು ಯಾರಿಗೂ ಆಪತ್ತಾಗಿದೆ ಅವರನ್ನು ನಾವು ತಕ್ಷಣ ಆಸ್ಪತ್ರೆ ನನಗೆ ಯಾಕೆ ಈ ಉತ್ಸಾಹ ಬರಿ ಅನ್ನೋದೇ ನಾವು ನಮ್ಮಷ್ಟಾಗಿ ಹೋಗ್ತೇವೆ. ಇದು ನಮ್ಮನ್ನು ಸೇರಿ ಕೆಲವರು ಮಾತ್ರ ಸ್ವಲ್ಪ ಸಾಮಾಜಿಕ ಕಾಳಜಿ ಇರುವವರು, ಮುತುವರ್ಜಿ ಇರುವವರು ಮಾತ್ರ ಈ ವ್ಯಕ್ತಿಗಳನ್ನು ಅಥವಾ ಆಪತ್ಕಾಲಕ್ಕೆ ಯಾರು ಒಳಪಟ್ಟಿದ್ದಾರೋ ಅಂಥವರು ಅವರನ್ನು ಆಸ್ಪತ್ರೆಗೆ ತಗೊಂಡು ಹೋಗಿ ಅವರಿಗೆ ಶುಶ್ರೂಷಣೆ ಮಾಡಿ ಕೈಯಿಂದ ಖರ್ಚು ಮಾಡಿ ಕೆಲಸ ಅವರನ್ನು ಬದುಕಿಸುವ ಕೆಲಸ ಮಾಡ್ತಾರೆ. ಹಾಗೆ ಬ್ಲಡ್ಗೆ ಬೇಕಾಗುತ್ತೆ. ಕೆಲಸ ನಮ್ಮಲ್ಲಿ NSS ಗ್ರೂಪ್ ಇರುವುದಾದರೆ ಕಾಲೇಜಿನ NSS ಗ್ರೂಪಿಗೆ ಹೇಳ್ತಾರೆ, ಅಥವಾ ಪ್ರಿನ್ಸಿಪಾಲ್ಗೆ ಹೇಳ್ತಾರೆ, ಅಥವಾ ಇತರ ಸ್ಟಾಫ್ಗಳಿಗೆ ಹೇಳ್ತಾರೆ, NSS ಆಫೀಸ್ಗೆ ಹೇಳ್ತಾರೆ, ಅಥವಾ ಕೆಲಸ ಸಂದರ್ಭದಲ್ಲಿ ನಮ್ಮ ಬೇರೆ ಬೇರೆ ಸಂಘಟನೆಗಳಿಗೆ, ಸುಮಾರು ಸಂಘಟನೆಗಳಿವೆ, ಈ ಸಂಘಟನೆಗಳಿಗೆ ಹೇಳ್ತಾರೆ. ಅವರು ಕೆಲಸ ನೇರವಾಗಿ ಅವರೇ ಕೊಡ್ತಾರೆ, ಇಲ್ಲದಿದ್ದರೆ ಕೆಲವು ಸಂದರ್ಭದಲ್ಲಿ ಅವರು ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಅದು ನಿಮಗೆ ಗೊತ್ತಿದೆ, ನಾವು ಎಲ್ಲರೂ ಕೂಡ ಏಕ ರೀತಿಯಲ್ಲಿ ಹುಟ್ಟುವುದಿಲ್ಲ ಅಂತ ಹೇಳಿ ಈಗಾಗಲೇ ಅದನ್ನು ಡಾಕ್ಟರ್ ಹೇಳಿದರು. ಹಾಗೆ ನಾವು ಕೆಲವರು ಬೇರೆ ಬೇರೆ ತರಹದ ಕಾಯಿಲೆಗಳನ್ನು ಹೊಂದಿರ್ತೇವೆ. ಕೆಲವು ಬೈ ಬರ್ತ್ ಇದು ಕೆಲಸ ನಂತರ ಆಕ್ಸಿಡೆಂಟ್ಗೆ ಒಳಪಟ್ಟ ನಂತರ ಅಥವಾ ಬೇರೆ ಸಂದರ್ಭದಲ್ಲಿ ಕೂಡ ನಾವು ಕಾಯಿಲೆಗೆ ಒಳಪಡುವಂಥದ್ದು ಇದೆ. ಅಂಥ ಸಂದರ್ಭದಲ್ಲಿ ಕೆಲವರಿಗೆ ಬ್ಲಡ್ಡಿನ ಅವಶ್ಯಕತೆ ಇದೆ. ನಿಮಗೆ ಗೊತ್ತಿದೆ, ನಿಮಗೆ ಬ್ಲಡ್ ಈಗ ಕೊಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ಅದನ್ನು ಕೂಡ ಉಲ್ಲೇಖ ಮಾಡಿದೆ. ನಿಮ್ಮ ಮನೆಯಲ್ಲಿ ಯಾರು ಹಿರಿಯರಿದ್ದರೆ ನಿರ್ದಿಷ್ಟ ಪ್ರಾಯದ ಒಳಗಡೆ ಅಥವಾ ಮೇಲ್ಗಡೆ ಆಗಿರೋದಾದರೆ ಅವರಿಗೆ ನೀವು ಹೇಳಬಹುದು ಬ್ಲಡ್ ಅನ್ನು ಡೊನೇಟ್ ಮಾಡಿ, ಅಥವಾ ನೀವು ಅವರನ್ನು ಕರ್ಕೊಂಡು ಬರ್ಬೋದು, ಅಥವಾ ನಮ್ಮ ಕಾಲೇಜಿನಿಂದ ನೀವು ಫೋನ್ ಮಾಡಿ ಅವರನ್ನು ಭರಿಸಬಹುದು. ಒಂದಷ್ಟು ಜನರಿಗೆ ಉಪಕಾರ ಆಗ್ತದೆ. ನಾವೆಲ್ಲರೂ ಕೂಡ ಉಪಕಾರ ಮಾಡಲಿಕ್ಕೆ ಇರುವುದು ಏನೋ ಒಂದು ವಿಷಯ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಿ. ಹಾಗೆ ಡೊನೇಷನ್ ಮಾಡಲಿಕ್ಕೆ ಬಂದವರಿಗೆ ಕೂಡ ಶುಭಾಶಯ ಅಂತ ಈ ಕಾರ್ಯಕ್ರಮ ಸುಗಮವಾಗಿ ನೆರವೇರಲಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸಿದೆ. ಬಹುಶಃ ನೀವೆಲ್ಲ ಸ್ಟೂಡೆಂಟ್ಸ್ ತುಂಬಾ ಲಕ್ಕಿ ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಇಂಥ ಪ್ರಿನ್ಸಿಪಲ್ ಸಿಕ್ಕಿದ್ದಾರೆ ನಿಮಗೆ. ಈ ಫಸ್ಟಿಗೆ ಅವರು ಸ್ಟಾರ್ಟ್ ಮಾಡುವಾಗ ಹೇಳುವಂತ ಮಾತು ನಮ್ಮ ಪೇರೆಂಟ್ಸ್ನವರೇ ನಮಗೆ ಜಾಸ್ತಿ ಹೇಳೋದು. ಬಟ್ ಆಸ್ ಎ ಪ್ರಿನ್ಸಿಪಲ್ ಅವರು ಹೇಳಿದ್ರು ನಿಮ್ಮ ಪೇರೆಂಟ್ಸ್ನವ್ರದ್ದು ಕೂಗು ನಮಗೆ ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಅದು ಅವರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಶೇರ್ ಮಾಡಿದ್ದಾರೆ. ಸೊ ಪ್ರಿನ್ಸಿಪಲ್ ಕಡೆಯಿಂದ ಪ್ಲಸ್ ನನ್ನ ಕಡೆ ರಿಕ್ವೆಸ್ಟ್ ಮಾಡ್ತಾರೆ, ಬೈಕ್ ಇದ್ರು ಆದಷ್ಟು ಕೇರ್ಫುಲ್ ಆಗಿ ಡ್ರೈವ್ ಮಾಡಿ. ಬಿಕಾಸ್ ನೀವು ತುಂಬಾ ಸೆಂಟರ್ ಪಾಯಿಂಟ್ ಅಲ್ಲಿ ಇದ್ದೀರಾ. ಈ ಜಂಕ್ಷನ್ ಏನಿದೆ ತುಂಬಾ ಆಕ್ಸಿಡೆನ್ಷಿಯಲ್ ಝೋನ್ ಇದು ಜಂಕ್ಷನ್ ನಮಗೆಲ್ಲರಿಗೂ ಗೊತ್ತಿದ್ದಾಗೆ. ಸೊ ಆದಷ್ಟು ಸೇಫ್ ಆಗಿ ನೀವು ಡ್ರೈವ್ ಮಾಡಿ, ಸೇಫ್ ಆಗಿರಿ, ನಗ್ನಗ್ತಾ ಇರಿ. ಎಲ್ಲರಿಗೆ ಆಲ್ ದ ಬೆಸ್ಟ್ ಮತ್ತೊಮ್ಮೆ ಹೇಳ್ತಾ ಬೋತ್ ಆಫ್ ಥ್ಯಾಂಕ್ಸ್ ಬೈ JC ಮಿಷನ್. ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ, ನಾನು ಮರ್ತೋಯ್ತು ಹೇಳ್ತಾ ನನಗೆ ಮರ್ತೋಯ್ತು. ಏನ್ ಮರ್ತೋಯ್ತು ಅಂತ ಹೇಳಿದ್ರೆ ನಮ್ಮ ಇವತ್ತು ಝೋನ್ ಪ್ರೆಸಿಡೆಂಟ್ ಸರ್ ಇದು ಬರ್ತಡೇ ಇದೆ, ಅವರಿಗೆ ವಿಶ್ ಮಾಡ್ಲಿಕ್ಕೆ ನನಗೆ ಮರ್ತೋಯ್ತು. ಸೊ ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ಸರ್. ಹ್ಯಾಪಿ ಬರ್ಡೇ ನಾವು ವಿಶ್ ಮಾಡಿದ್ರೆ ಸಾಕಾಗುದಿಲ್ಲ. ಇಷ್ಟು ಒಳ್ಳೆ ದಿನದಲ್ಲಿ, ಅವರ ಹುಟ್ಟು ಹಬ್ಬದ ದಿನದಲ್ಲಿ ಅವರ ಬಾಯಿಂದ ನಮಗೆ ಎರಡು ಸಿಹಿ ಮಾತು ಕೇಳಲೇಬೇಕು. ಸಂತೋಷದಿಂದ ಹೇಳ್ತಾ ಇದ್ದೇನೆ, 32ನೇ ಬಾರಿ ಈ ದಿವಸ ನಾನು ರಕ್ತದಾನ ಮಾಡ್ತಕ್ಕಂಥದ್ದು. ಮೊನ್ನೆ ನಾನು ಮತ್ತು ಪೀಟರ್ ಅವರು ಯಾಕೋ ಮಂಗಳೂರಲ್ಲಿ ಭೇಟಿಯಾದಾಗ ಅವರು ಹೇಳ್ತಾ ಇದ್ರು, ನಮ್ಮ ಡಾಕ್ಟರ್ ಮುರಳಿ ಮೋಹನ್ ಅವರು ಮಾತಾಡ್ತಾ ಇದ್ರು, ಒಂದು ಬ್ಲಡ್ ಕ್ಯಾಂಪ್ ಮಾಡುವ ನಿಟ್ಟಿನಲ್ಲಿ ನಾವು ಮತ್ತು ಒಂದು ಪುಸ್ತಕವನ್ನ ಈ ರಕ್ತದಾನ ಮಹಾದಾನ ಜೀವ ಉಳಿಸಿ ಅಂತ ಹೇಳುವಂತ ಇಂಗ್ಲಿಷ್ ಪತ್ರಿಕೆ, ಇಂಗ್ಲಿಷ್ ವೃತ್ತಿಯಲ್ಲಿ ಆವೃತ್ತಿಯಲ್ಲಿ ಬರ್ತಕ್ಕಂಥ ಪುಸ್ತಕವನ್ನ ತಯಾರು ಮಾಡಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಿಟ್ಟಿನಲ್ಲಿ ಕೇಳಿಕೊಂಡಾಗ ನಾನು ಒಂದು ಮಾತನ್ನು ಹೇಳಿದೆ, ನಾನು ಸಹ ಜೂನ್ ತಿಂಗಳಲ್ಲಿ ಬ್ಲಡ್ ಡೊನೇಟ್ ಮಾಡಬೇಕು ಅಂತಿದ್ದೇನೆ. 19ಗೆ ಬರ್ಡ್ ಇರೋ ಕಾರಣಕ್ಕೆ ಆ ದಿವಸ ಯಾವ್ದಾದ್ರು ಒಂದು ಹಾಸ್ಪಿಟಲ್ ಹೋಗಿ ಡೊನೇಟ್ ಮಾಡಬೇಕು ಅಂತ ಹೇಳಿ ಆಲೋಚನೆ ಇದ್ದೇನೆ ಅಂತ ಹೇಳುವಾಗ ತಕ್ಷಣ ನಮ್ಮ ಪೀಟರ್ ಅವರು ಡಾಕ್ಟರ್ಗೆ ಫೋನ್ ಮಾಡಿ ಹೇಳಿದ್ರು, ಸರ್ 19ಗೆ ನೀವು ಫ್ರೀ ಇದ್ದೀರಾ ಅಂತ ಹೇಳಿ. ನಾವು ಮತ್ತೆ ಡಾಕ್ಟರ್ ಮಾತಾಡಿಕೊಂಡು ಈ ದಿವಸ ನಿಗದಿ ಮಾಡಿರ್ತಕ್ಕಂಥದ್ದು. ಸ್ನೇಹಿತರೆ, ಡಾಕ್ಟರ್ ಮುರಳಿ ಮೋಹನ್ ಅವರು ನಮ್ಮದೇ ಊರಿನವರು. ಕೇವಲ ಅರ್ಧ ಕಿಲೋಮೀಟರ್ ಆಸ್ಪಾಸ್ನಲ್ಲಿ ನಮ್ಮಿಬ್ಬರ ಮನೆ ಇರತಕ್ಕಂಥದ್ದು. ಅವರು ಕಷ್ಟದ ಬದುಕಿನಿಂದ ಮೇಲೆ ಬಂದು ವೃತ್ತಿ ಜೀವನದಲ್ಲಿ ಮುಂದೆ ಬಂದು ಸಾಮಾಜಿಕ ಚಟುವಟಿಕೆಗಳು ಒಂದು ಸಮಾಜಮುಖಿ ಕಾರ್ಯಕ್ರಮಗಳಿಂದ ಇಂಥ ಒಂದು ಉನ್ನತ ಹುದ್ದೆಗೆ ಏರತಕ್ಕಂಥದ್ದು ಖಂಡಿತ ಅದು ನಮ್ಮ ಊರಿಗೂ ಹೆಮ್ಮೆ ಅಂತ ಹೇಳುವಂತ ಮಾತನ್ನ ಊರಿನ ಒಬ್ಬ ಪ್ರತಿನಿಧಿಯಾಗಿ ನಿಮಗೆ ಈ ಮೂಲಕ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಸರ್. ಹಲವಾರು ರಕ್ತದಾನ ಶಿಬಿರಗಳನ್ನು, ಉದಾಹರಣೆಗೆ ನಾನೇ ಒಂದು 8 ಬಾರಿ ಅವರು ಆಯೋಜಿಸಿರ್ತಕ್ಕಂಥ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಲ್ಲಿ ಬ್ಲಡ್ ಅನ್ನು ಡೊನೇಟ್ ಮಾಡಿದೆ. ಒಂದು
ವಿಚಾರ ನೆನಪಿಗೆ ಬರ್ತಾ ಇದೆ. ಈ ದಿವಸ ಏನು ರಕ್ತಕಣ, ಕೆಂಪು ರಕ್ತಕಣ ಕ್ಷೀಣಿಸುವಂತ ಕಾಯಿಲೆ ಇರ್ತಕ್ಕಂಥದ್ರ ಬಗ್ಗೆ ಅವೇರ್ನೆಸ್ ಮಾಡುವಂತ ದಿನ ಆಗಿರ್ತದೆ. ಸೆಕೆಂಡ್ PUC ನಾನು NCC ಇದ್ದಾಗ ನಮಗೊಂದು ಅಲ್ಲಿ NCC ಟೀಮಿಗೆ ಒಂದು ಫೋನ್ ಬಂದಿತ್ತು, ಅರ್ಜೆಂಟ್ 2 ಯೂನಿಟ್ ಬ್ಲಡ್ ಬೇಕು ಅಂತೇಳಿ 98 ಅಲ್ಲಿ. ಆಗ ನಮಗೆ ಇದರ ಈ ಬ್ಲಡ್ ಡೊನೇಷನ್ ಬಗ್ಗೆ ದೊಡ್ಡ ಏನೋ ಮಾಹಿತಿ ಇಲ್ಲಾದ್ರೂ ಒಂದು ಕೊಡುವ ಅಂತ ಹೇಳುವಂತ ಒಂದು ಉತ್ಸಾಹದಿಂದ ಪುತ್ತೂರಿಗೆ ಹೋಗಿ ಬ್ಲಡ್ ಡೊನೇಟ್ ಕೊಟ್ಟದ್ದು. ಕಾಕತಾಳೀಯನ ಗೊತ್ತಿಲ್ಲ, ಆ ದಿವಸ ನಾವು ಕೊಟ್ಟಿದ್ದಂತ ಒಬ್ಬ ಮಗು, ಅವನಿಗೂ ಬಿಳಿ ಇದು ಕೆಂಪು ರಕ್ತಕಣ ಕ್ಷೀಣ ಆಗುವಂತ ಕಾಯಿಲೆ ಇರತಕ್ಕಂಥ ಮಗು. ನಂತರ ಸುಮಾರು ವರ್ಷಗಳ ನಂತರ ಮಗು ತೀರ್ಕೊಂಡಿದ್ದು ಬೇರೆ ವಿಷಯ. ಅದಾದ ಮೇಲೆ ಮತ್ತೊಂದು ಬಹಳ ನನಗೆ ಮನಸ್ಸಿಗೆ ಮುಟ್ಟುವಂತ ಒಂದು ಘಟನೆ ಅಂದ್ರೆ, ಒಂದ್ ದಿವಸ ಸುಳ್ಳಿಯ ಪೇಟೆಯಲ್ಲಿ ಬಸ್ ರಿವರ್ಸ್ ಬಂದು ಒಬ್ಬರಿಗೆ ಆಕ್ಸಿಡೆಂಟ್ ಆಗ್ತದೆ, ಅವರ ತೊಡೆ ಮುರಿದೋಗಿರ್ತದೆ. ಅವರು ಸಹ ಕಡುಬಡವಾದ ಕಾರಣ ಯಾವುದೇ ಒಳ್ಳೆಯ ದೊಡ್ಡ ಆಸ್ಪತ್ರೆಗೆ ಹಾಕದೆ ಸೀದಾ ವೆಲ್ಲಂಪ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ, ಅಸಹಾಯಕರಾಗಿರ್ತಾರೆ. ನಮಗೆ ಸುಳ್ಳಿ ಸಬ್ ಇನ್ಸ್ಪೆಕ್ಟರ್ ಫೋನ್ ಬರ್ತದೆ, ಹೀಗೆ ಮಂಗಳೂರಲ್ಲಿ ಅರ್ಜೆಂಟ್ 5 ಬಾಟಲ್ 5 ಯೂನಿಟ್ ಬ್ಲಡ್ ಬೇಕು ಅಂತೇಳಿ. ನಾವು ಪರಿಸ್ಥಿತಿ ನೋಡಿದಾಗ ನೇರವಾಗಿ ಅದು ಸಹ ಇಂಡಿಪೆಂಡೆನ್ಸ್ ಡೇ ದಿವಸ ಗೌರ್ಮೆಂಟ್ ಅದೇ ಇರತಕ್ಕಂಥದ್ದು, ನೇರವಾಗಿ ವೆಲ್ಲಂಪ್ ಹಾಸ್ಪಿಟಲ್ ಬಂದು ನಾವು 3 ಜನ ಬ್ಲಡ್ ಕೊಟ್ಟು ಹೋದೆವು. ಆ ಪೇಷಂಟ್ಗೆ ಗೊತ್ತಿರೋದಿಲ್ಲ ನಾವು ಯಾರು ಕೊಟ್ಟಿದ್ದಾರೆ ಅಂತ ಹೇಳಿ. ನಂತರ ಚೇತರಿಸಿಕೊಂಡ ಮೇಲೆ ಅಲ್ಲಿ ಲೀಸ್ಟ್ ಯಾವುದೇನು ಲೆಜರ್ ಚೆಕ್ ಮಾಡಿ ಯಾರು ಬ್ಲಡ್ ಡೊನೇಟ್ ಮಾಡಿದ್ದಾರೆ ಅಂತ ಹೇಳಿ ನಮ್ಮನ್ನ ಅದಾಗಿ ಒಂದು 6 ತಿಂಗಳ ನಂತರ ಅವರು ಸಂಪರ್ಕಿಸಿ ನಮಗೆ ಬಂದು ಥ್ಯಾಂಕ್ಸ್ ಹೇಳುವುದಾಗ ಖಂಡಿತ ನಾವು ಮಾಡಿರ್ತಕ್ಕಂಥ ಉಪಕಾರಕ್ಕೆ ಪ್ರತಿಕಾರ ಸಿಗ್ತದೆ ಅಂತ ಹೇಳುವಂತ ವಿಷಯ ಮತ್ತು ಆ ಒಂದು ಸಂತೋಷದಾಯಕ ಕ್ಷಣವನ್ನು ನಾವು ಅನುಭವಿಸಿದೆವು. ನಂತರ ಪ್ರತಿ ಬಾರಿ ನಾನು ವೆಲ್ಲಪ್ಪಿಗೆ ಆಗಾಗ ಬೇರೆ ನಮ್ಮ ಊರಿನ ಪೇಷಂಟ್ಗಳ ಬರುವಾಗ ನಂಗೆ ನಂತರ ಅದೊಂದು ಸ್ವಾರಸ್ಯಕರ ಘಟನೆ ನೆನಪಾಗುತ್ತದೆ. ಆಸ್ಪತ್ರೆಗೆ ಬಂದಾಗ ಅಲ್ಲಿಗೆ ವಾಚ್ಮ್ಯಾನ್ ಇರ್ತಾರೆ, ನಮಗೆ ಅಲ್ಲಿ ಯಾವುದೇ ಪಾಸ್ ಇರುವುದಿಲ್ಲ. ಆಗ ಇಮಿಡಿಯೇಟ್ ನಾವು ಪಾಕೆಟ್ ತೆಗೆದು ಬ್ಲಡ್ ಡೊನೇಷನ್ ಸ್ಲಿಪ್ ತೋರಿಸಿ ಒಳಗೆ ಪೇಷಂಟ್ಗೆ ಬ್ಲಡ್ ಅರ್ಜೆಂಟ್ ಬೇಕಂತೆ, ಹಾಗಾಗಿ ನಾವು ಬಂದಂತ ಹೇಳುವಾಗ ಅಲ್ಲಿ ಗೇಟ್ ಓಪನ್ ಮಾಡಿ ಬಿಡುವಂತ ಒಂದು ವಿಚಾರಗಳು ಈ ಸಂದರ್ಭದಲ್ಲಿ ನೆನಪಾಗ್ತಕ್ಕಂಥ. ಹಾಗಾಗಿ ನಾವು ಯಾವಾಗ ಒಬ್ಬರಿಗೆ ಒಳಿತನ ಮಾಡ್ತಾವೋ ಅದು ಬೇರೆ ರೀತಿಯಲ್ಲಿ ನಮಗೆ ಒಳಿತು ಸಿಗ್ತದೆ ಅಂತ ಹೇಳುವಂತ ಮಾತು ಖಂಡಿತ ಒಂದು ಉತ್ತಮ. ನಮ್ಮ JC ಸಂಸ್ಥೆಯಲ್ಲಿ ಈಗ ವಲಯ ಅಂತ ಹೇಳಿ 3 ಜಿಲ್ಲೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಸುಳ್ಳಿದಿಂದ ಭಟ್ಕಳದ ಒಳಗಿನ 3 ಜಿಲ್ಲಾ ವ್ಯಾಪ್ತಿಯಲ್ಲಿ ವಾಸ್ತವವಾಗಿ ಮೊನ್ನೆ ಜೂನ್ 14ರಂದು ಇಡೀ ವಲಯದಾದ್ಯಂತ ನೀಟ್ ಬ್ಲಡ್ ಫಾರ್ JC ಅಂತ ಹೇಳುವಂತ ಕಾರ್ಯಕ್ರಮ, ರಕ್ತ ವರ್ಗೀಕರಣ ಆಗಿರ್ಬೋದು, ಬ್ಲಡ್ ಡೊನೇಷನ್ ಕಾರ್ಯಕ್ರಮ ಆಗಿರ್ಬೋದು, ಇದನ್ನ ಹಮ್ಮಿಕೊಳ್ಳುವಂತ ಕಾರ್ಯಕ್ರಮ ಇತ್ತು. ನಮ್ಮ ವಲಯಾಧಿಕಾರಿ ಮಿತ್ರ JC ಬಾಬು ವಿಟ್ಲರ್ ಅವರಲ್ಲಿ ನಾವು ಮಾತಾಡ್ತಿರ್ಬೇಕಾದ್ರೆ ಅವರು ಹೇಳಿದ್ರು ಜೂನ್ 14ಕ್ಕೆ ಆಲ್ರೆಡಿ ಎಲ್ಲ ಮಾಡ್ತಾರೆ, ಆದ್ರೆ ನಾವು ವಿಶೇಷವಾಗಿ ಜೂನ್ 19 ಆಯ್ಕೆ ಮಾಡುವ ಅಂತ ಹೇಳಿ ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ವಲಯದಾದ್ಯಂತ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ಈ 2-3 ದಿನಗಳಲ್ಲಿ ನಡೀತಾ ಇದೆ. ಇದಕ್ಕೂ ನಾನು JC ಬಾಬು ಅವರಿಗೆ ವಿಶೇಷವಾದ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಈ ಬ್ಲಡ್ ಡೊನೇಷನ್ ಕಾರ್ಯಕ್ರಮ ನಿರಂತರವಾಗಿ ನಮ್ಮ JCಗಳಿಂದ ನಡೀತಾ ಇದೆ. ಅದು ವಾಲಂಟಿಯರ್ ಆಗಿರ್ಬೋದು, ಕ್ಯಾಂಪ್ ಮುಖಾಂತರ ಆಗಿರ್ಬೋದು, ಅಥವಾ ಬ್ಲಡ್ ಬ್ಯಾಂಕ್ಗೆ ಹೋಗಿ ಅವರೇ ಟೀಮ್ ಸೆಟ್ ಮಾಡಿ ಕೊಡತಕ್ಕಂತಾಗಿರ್ಬೋದು. ಮತ್ತೊಂದು ವಿಚಾರ JC ಸೌಜನ್ಯ ಹೆಗ್ಡೆ ಬಗ್ಗೆ ಹೇಳಲೇಬೇಕು. ನಮ್ಮ ವಲಯದ ಪ್ರತಿನಿಧಿಯಾಗಿ JC ಭಾರತದಿಂದ ಆಯ್ಕೆಗೊಂಡಿರತಕ್ಕಂಥ ಒಬ್ಬ ಅಧಿಕಾರಿ ಪ್ರಯಾಸ್ ಅಂತೇಳಿ ಈಗಾಗಲೇ ಏನು ಹೆಣ್ಮಕ್ಳಿರತಕ್ಕಂಥ ಋತುಚಕ್ರದ ಬಗ್ಗೆ ಅವೇರ್ನೆಸ್ ಮಾಡಿ ಅವರಲ್ಲಿ ಒಂದು ಶುಚಿತ್ವ ಮತ್ತು ಅದರ ಬಗ್ಗೆ ಕಾಳಜಿ ವಹಿಸುವ ನಿಟ್ಟಿನಲ್ಲಿ ಇಡೀ ಭಾರತದಾದ್ಯಂತ JC ಸಂಸ್ಥೆಯಿಂದ ಪ್ರಯಾಸ್ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದೆ. ಅದಕ್ಕೆ ನಮ್ಮ ಝೋನಿಂದ ಪ್ರತಿನಿಧಿಯಾಗಿ ಅಂಬಾಸಿಡರ್ ಆಗಿ ಆಯ್ಕೆಗೊಂಡಿರತಕ್ಕಂಥ ಅವರ ಒಂದು ಘಟಕದ ವತಿಯಿಂದ ಈ ದಿವಸ ಕ್ಯಾಂಪ್ ಮಾಡತಕ್ಕಂಥದ್ದು ಖಂಡಿತ ಈ ನಿಟ್ಟಿನಲ್ಲಿ JC ಸೌಜನ್ಯ ಮೇಡಮ್ ಅವರಿಗೂ ಸಹ ನಾನು ವಲಯ ಕೃಷಿ ನೆಲೆಯಲ್ಲಿ ಅಭಿನಂದನೆ ಮತ್ತು ಕೃತಜ್ಞತೆ ಸಲ್ಲಿಸಲು ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ಈ ದಿವಸದ ಒಂದು ಮಾಹಿತಿ ಇರತಕ್ಕಂಥ ಸಂಪೂರ್ಣ ಮಾಹಿತಿ ಇರತಕ್ಕಂಥ ಹೊತ್ತಿಗೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇದರಲ್ಲಿ JC ಪೀಟರ್ ಅವರ ಒಂದು ಸಹಕಾರ, ಅದರೊಟ್ಟಿಗೆ ಬಾಬು ಕೇವಿ ಅವರು ಸಹಕಾರ ನೀಡಿದ್ದಾರೆ. ಖಂಡಿತ ಹೆಚ್ಚಿನ ಮಾಹಿತಿಯನ್ನ ತಾವು ಈ ಪುಸ್ತಕದ ಮುಖಾಂತರ ಪಡೆದುಕೊಳ್ಳಲಿದ್ದೀರಿ. ಒಟ್ಟಿನಲ್ಲಿ ನಮ್ಮ ಡಾಕ್ಟರ್ ಮುರಳಿ ಮೋಹನ್ ಅವರ ನೇತೃತ್ವದಲ್ಲಿ ಮತ್ತು JC ಇಂಪ್ಯಾಕ್ಟ್, JC ಲಾಲ್ಬಾಗ್ನ ಆತಿಥ್ಯದಲ್ಲಿ ಈ ಶಾರದಾ ಭಾರತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಮತ್ತು ವೆಲ್ಲಂಪ್ ಆಸ್ಪತ್ರೆಯ ಒಂದು ಮುಂದಾಳತ್ವದಲ್ಲಿ ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಿದ್ದಾರೆ. ನಾವೆಷ್ಟು ಸೆಲ್ಫಿಶ್ ಅಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಬರ್ತಡೇ ಇದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ ನನ್ನ ಫ್ರೆಂಡ್ ಅದು ಗಿಫ್ಟ್ ಕೊಡಬೇಕು, ಇದು ಕೊಡಬೇಕು, ವಿಶಸ್ ಬರಬೇಕು ಅಂತ ಹೇಳ್ಬಿಟ್ಟು ಸ್ಟೇಟಸ್ ಹಾಕ್ತೇವೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡ್ತೇವೆ. ಬಟ್ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಇಂಥ ಜನ ನೋಡೋದು ಬರ್ತ್ಡೇ ದಿನ ಬೇರೆಯವರಿಗೆ ಗಿಫ್ಟ್ ಕೊಡುವಂಥದ್ದು, ಅಂದ್ರೆ ಬ್ಲಡ್ ಡೊನೇಟ್ ಮಾಡುವಂಥದ್ದು. ಸೊ ಅದಕ್ಕೆ ಒಂದು ಹ್ಯಾಂಡ್ಸ್ ಆಫ್ ಮಾಡಿ
on the dais, a very good morning to all of you all. First and foremost, I would like to thank JCI Senator Peter Anthony Pinto for joining us today as a guest of honor. He is a great blood donor and lifesaver and a great motivation to all of us. Secondly, I would like heartfelt gratitude goes to JC Babu, KB Coordinator Blood Donation Camp, JFP Ashok Chunta, Zone President, Zone 15, JCI India. A very happy birthday to you, sir. ಸೊ ಎಲ್ಲರ ಜೊತೆಯಲ್ಲಿ ಒಂದು ಹಾಡೊಂದಿಗೆ ವಿಶ್ ಮಾಡಿ ಸೆಲೆಬ್ರೇಟ್ ಮಾಡೋದು.